ಸರ್ ಆದದಾಗಿ ಹೋಯಿತು. ಇನ್ನು ಮುಂದಿನ ದಿನಗಳಲ್ಲಿ ತುಳುನಾಡು ಮೈ ಕೊಡವಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಇದೆಯಾ? ಏನು ಹೇಳ್ತೀರಿ? ಏನು ಮಾಡಬೇಕಾಗಿದೆ? ನೋಡಿ, ಯುವಕರು ಈಗ ನಮ್ಮ ಸಚಿನ್ ಅವರು ಹೇಳಿದಾಗೆ ಒಂದು ಪೀಳಿಗೆ ಅವರ ಬರ ಕಡಿಮೆ ಆಗ್ತಾ ಹೋಯಿತು. ಯುವಕರು ಒಂದು ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ವಿಚಾರಗಳು ಇನ್ನಷ್ಟು ಕಂಪನಿಗಳೆಲ್ಲ ಬರಲಿಕ್ಕಿದೆ. ಅಲ್ಲಿ ಕೆಲವು ರಿಸರ್ವೇಷನ್ಸ್ ತುಳುನಾಡಿಗಾಗಿ ಇಡದಿದ್ದರೆ ಇಲ್ಲ ತುಳುನಾಡಿನವರು ಎಲ್ಲ ಬೇರೆ ಕಡೆಗೆ ಹೋಗಿ ಬೇರೆ ನಾಡಿನವರೆಲ್ಲ ಇಲ್ಲಿ ತುಂಬುವಂಥ ಪರಿಸ್ಥಿತಿ ಆಗಿತ್ತು. ಖಂಡಿತ ಅದಕ್ಕೆ ಈಗಲೇ ಆಗ್ತಾ ಇದೆ. ಇನ್ನು ಬೇರೆಯವರು ಇಲ್ಲಿ ತುಂಬುವಂಥ ಪರಿಸ್ಥಿತಿ ಅದು ತುಂಬಾರ್ದಂತಲ್ಲ. ಎಲ್ರಿಗೂ ಇಡೀ ಭಾರತ ದೇಶ ಅಂದರೆ ಎಲ್ರಿಗೂ ಅದು ಒಂದೇ. ನಮಗೆ ಇಲ್ಲಿ ಹೋಗಿ ಅಲ್ಲಿ ರೈಟ್ ಕಡಿಮೆ ಆಗಿ ಅಂತಲ್ಲ. ಅದು ನಮ್ಮ ಊರಲ್ಲಿ ಈಗ ಲಾಸ್ಟಿಗೆ ನಾವು ಬರೋದಿಲ್ಲ ನಮ್ಮ ಊರು ಅಂತ. ಈಗ ಕೊರೋನಾ ಬಂತು, ಬಾಂಬೆಯಲ್ಲಿ ಅಷ್ಟು ಎಲ್ಲ ಸಟ್ಲಾಡ್ 3 ಫ್ಲಾಟ್ ಇಟ್ಕೊಂಡು ಅವರು ಬಂದದ ಇಲ್ಲಿಗೆ ಲಾಸ್ಟಿಗೆ. ಅಲ್ಲ, ದುಬೈಯಲ್ಲಿದ್ದವ್ರು ಎಲ್ಲ ಬೇರೆ ದೇಶದಲ್ಲಿ ಯಾವ ಭಾಗದಲ್ಲಿ ಇದ್ದವರು, ನಾವು ಈಗ ಡೆಲ್ಲಿಯಲ್ಲಿ ಇದ್ರೆ ನನ್ನ ಊರಿಗೆ ಹೋಗ್ತೇನೆ ಅಂತ. ನಮ್ಮ ಊರು ಅನ್ನೋದೊಂದು ಊರೇ ಅದು, ಅದರಲ್ಲಿ ಏನು ಬೇರೆಡು ಮಾತಾಡ್ಲಿಕ್ಕಿಲ್ಲ. ಅದು ನಮಗೆ ಏನಾದರೂ ಬೇಕಾಗುವಂಥ ವ್ಯವಸ್ಥೆಗಳನ್ನು ನಮ್ಮ ಯುವಕರು ಮಾಡಿಕೊಳ್ಳುವಂಥ ಒಂದು ತಳಮಟ್ಟದ ಫೌಂಡೇಶನ್ ಈಗ ಹಾಕಬೇಕಾಗ್ತದೆ. ಅದು ನಮ್ಮ ಜಾಗವನ್ನು ಉಳಿಸ್ಕೊಳ್ಳುವಂಥದ್ದು, ಕಾರ್ಖಾನೆಗಳು ಬೇರೆ ಬೇರೆ ಇದು ಬಂದರೆ ಅದಕ್ಕೆ ಹೋರಾಟ ಮಾಡುವಂಥದ್ದು, ಯಾವುದೇ ವಿಚಾರಗಳು ಎಲ್ಲರ ಸಮಾನ ವಿಚಾರಗಳು ಬಂದಾಗ ಎಲ್ಲರೂ ಸೇರಿ ಹೋರಾಟ ಮಾಡುವಂಥದ್ದು. ಈಗ ಕಂಬಳ ಫಾರ್ ಎಕ್ಸಾಂಪಲ್ ನೋಡಿ, ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷ ವಿರೋಧ ಮಾಡದೆ ಹೋರಾಟ ಮಾಡಿದಂಥದ್ದು ಅದು ಮಾಧ್ಯಮದವರು ಶುರುವಿಗೆ ನಮಗೆ ಶಕ್ತಿ ಕೊಟ್ಟವರು ಮಾಧ್ಯಮದವರು. ಹೋರಾಟ ಮಾಡಿದಂಥ ಒಂದು ಕ್ರೀಡೆ ಇದ್ರೆ ಅದು ಕಂಬಳ. ಅದು ಜಯಶಾಲಿಯಾಗಿ ನಾವು ಬಂದಿದ್ದೇವೆ. ಅದೇ ಈಗ ಬ್ಯಾಂಕ್ ಇದ್ದು ಇಡೀ ಊರೇ ಎತ್ತು ನೋಡಲಿ ಅಂತೆ, ಯಾಕೆ ಆಗುದಿಲ್ಲ? ಆಗ್ತದೆ.